ನಮಸ್ಕಾರ ಸ್ನೇಹಿತರೆ, ನಾನು ಸೋನಾ ಗಣೇಶ್ ನಾಯ್ಕ್. ನೀವು ಈ ಹಳೆ ಕಾಲದಲ್ಲಿ ಈ ಇಟ್ಟಿಗೆಯಲ್ಲಿ ಅಥವಾ ಬಿದಿರಲ್ಲಿ ಮರದಲ್ಲಿ ಏನೇನೋ ಮಾಡಿಕೊಂಡು ಜನ ನೆಲೆಸ್ತಾ ಇದ್ರು. ಆಧುನಿಕತೆ ಹೆಚ್ಚಾದಂಗೆ ಈ ನಾಗರಿಕತೆ ಇದಾದಂಗೆ ಜನ ಬೇರೆ ಬೇರೆ ರೀತಿ ಕಲ್ಲು, ಮಣ್ಣು, ಸಿಮೆಂಟು ಅಥವಾ ಏನೇನೋ ರೀತಿಯಲ್ಲಿ ಅವರವರ ಮನೆಗಳನ್ನು ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದರು. ಈಗೀಗ ಜನಗಳಿಗೆ ಇಕೋ ಫ್ರೆಂಡ್ಲಿ ಕಾನ್ಸೆಪ್ಟ್ ಜಾಸ್ತಿ ಆಗಿಬಿಟ್ಟಿದೆ. ತಮ್ಮ ಫಾರ್ಮ್ ಹೌಸ್ಗಳಲ್ಲಿ ಅಥವಾ ಲೇಔಟಲ್ಲಿ ಅಥವಾ ಕೆಳಗಡೆ ಮನೆ ಇಟ್ಟಿಗೆಯಲ್ಲಿ ಕಟ್ಟಿಬಿಟ್ಟು ಮೇಲೆ ಮರದ್ದು ಈ ಥರ ಮಾಡ್ತಾರೆ. ಇಲ್ಲಿ ನಾವು ಬನ್ನೇರುಘಟ್ಟ ರೋಡಲ್ಲಿ ಕ್ಲಾಸಿಕ್ ಲೇಔಟಲ್ಲಿ ಒಂದು ಹೊಸದಾಗಿ ನಮ್ಮ ಫ್ರೆಂಡ್ ಒಬ್ಬರು ಮನೆ ಕನ್ಸ್ಟ್ರಕ್ಟ್ ಮಾಡ್ತಾ ಇದ್ದಾರೆ. ಅವ್ರ ಹೆಸರು ಆದಿತ್ಯ ಅಂತ. ಅವ್ರದ್ದೇ ಕಂಪನಿ ಇದೆ ನೋಡಿ, ಇಲ್ಲಿ ಕಾಣ್ತದೆ. ಇದು ಫುಲ್ಲು ವುಡನ್ನು ಇಕೋ ಫ್ರೆಂಡ್ಲಿ ಮನೆ. ಅದನ್ನು ನಿಮಗೆ ಹೇಗೆ ಅವರು ಕನ್ಸ್ಟ್ರಕ್ಟ್ ಮಾಡಿದ್ದಾರೆ, ಏನು ಮಾಡ್ತಾ ಇದ್ದಾರೆ ಅಂತ ಬನ್ನಿ ತೋರಿಸ್ತೀನಿ ಬನ್ನಿ. ಇದು ಇನ್ನೊಂದು 2-3 ದಿವಸದಲ್ಲಿ ಫಿನಿಶ್ ಆಗುತ್ತೆ. ಇಲ್ಲಿ ನೋಡಿ, ಎಲ್ಲ ವುಡನ್ ಹೌಸ್. ಇದು ಕೆಳಗಡೆ ಮಾತ್ರ ಒಂದು ಕಲ್ಲಲ್ಲೇ ಅವರು ಗೋಡೆ ಕಟ್ಕೊಂಡು ಇಲ್ಲಿ ಕಬ್ಬಿಣ ಹಾಕ್ಕೊಂಡು ಫುಲ್ ಇದು ಮರದ್ದು ಸ್ಟ್ರಕ್ಚರ್. ನೋಡಿ, ಇದು ಎಂಟ್ರೆನ್ಸು. ಒಳಗಡೆ ಎಲ್ಲ ಇದು ಡಬಲ್ ಬೆಡ್ರೂಮ್ ಹೌಸು. ಹೇಗಿದೆ ಅಂತ ತೋರಿಸ್ತೀನಿ ಬನ್ನಿ ಸರ್. ಇದು ವುಡ್ ಹೌಸ್ ಪ್ರಾಜೆಕ್ಟ್. ಎಸ್, ದಿಸ್ ಇಸ್ ವುಡ್ ಹೌಸ್, ಫುಲ್ ವುಡ್ ಹೌಸ್. ಇದು ಬಂದ್ಬಿಟ್ಟು ಪೈನ್ ವುಡ್ ವಿಚ್ ಇಸ್ ಇಂಪೋರ್ಟೆಡ್ ಫ್ರಮ್ ಯುರೋಪ್, ರಷ್ಯಾ, ಡಿಫ್ರೆಂಟ್ ಪಾರ್ಟ್ಸ್ ಆಫ್ ಯುರೋಪ್ ಇಂದ ಇಂಪೋರ್ಟ್ ಮಾಡ್ತೀವಿ ವುಡ್ ನಾವು. ಇದು ಮೇನ್ ಎಂಟ್ರೆನ್ಸು. ಇದು ಬಂದ್ಬಿಟ್ಟು ಹಾಲ್. ಟೋಟಲ್ ಎಷ್ಟಿದೆ? 2000 ಸ್ಕ್ವೇರ್ ಫೀಟ್. ಇದು ಅಬೌಟ್ 2000 ಸ್ಕ್ವೇರ್ ಫೀಟ್. ನಮ್ಮ ಯೂನಿಟ್ ಬಂದ್ಬಿಟ್ಟು ತಮಿಳ್ನಾಡು ಅಲ್ಲಿ ಇದೆ, ಎಲ್ಲಿ ನಾವು ವುಡ್ ಇಂಪೋರ್ಟ್ ಮಾಡ್ಕೊಂಡು ಫುಲ್ ಮ್ಯಾನುಫ್ಯಾಕ್ಚರ್ ಅಲ್ಲಿ ಮಾಡ್ತೀವಿ. ಸೊ ಆಲ್ ದ ಮ್ಯಾನುಫ್ಯಾಕ್ಚರಿಂಗ್ ಪ್ರಾಸೆಸ್ ಇಸ್ ಡನ್ ಇನ್ ಇಂಡಿಯಾ. You can design, customize to whatever style you like. There is no restrictions. And then we'll make the house in a factory and then we'll come and assemble it. ಇದು ಅಸೆಂಬಲ್ ಮಾಡುವಾಗ ಪೀಸ್ ಬಂದು ಇಲ್ಲಿ ಜಾಯಿಂಟ್ ಮಾಡೋ ನಾವು ಫುಲ್ ಅಸೆಂಬ್ಲಿ ಫಸ್ಟ್ ಒಂದು ಸತಿ ಫ್ಯಾಕ್ಟ್ರಿಯಲ್ಲಿ ಮಾಡ್ಕೊಂಡು ನಿಮಗೆ ತೋರಿಸ್ಬಿಡ್ತೀವಿ ಹೆಂಗಿದೆ. ಎಲ್ಲ ಇಂಟರ್ಲಾಕಿಂಗ್ ಸಿಸ್ಟಮ್, ಏನು ಸ್ಕ್ರೂ, ನಟ್, ಬೋಲ್ಟ್, ನೇಲ್ಸ್ ಏನಿಲ್ಲ ಇದರಲ್ಲಿ. ಎಲ್ಲ ಇಂಟರ್ಲಾಕಿಂಗ್. ನೀವು ನೋಡಿದ್ರೆ ಎಲ್ಲ ಇಂಟರ್ಲಾಕಿಂಗ್ ಫುಲ್ ಆ್ಯಂಡ್ ಫುಲ್ ಆಗಿ. ಏನು ಸ್ಕ್ರೂ, ಬೋಲ್ಟ್ ಏನಿಲ್ಲ ಎಲ್ಲ ಇಂಟರ್ಲಾಕ್. ಈ ವಾಲ್ ಬಂದ್ಬಿಟ್ಟು ಈ ವಾಲ್ ಜೊತೆ ಇಂಟರ್ಲಾಕ್. ಒಂದ್ ಪೀಸ್ ಕೆಳಗಡೆ ಬಿಚ್ಚಬೇಕಂದ್ರೆ ಮೇಲ್ಗಡೆಯಿಂದ ಬಂದ್ಕೊಂಡು ಆ ಪೀಸ್ ಬಿಚ್ಬೋದು, ಸುಮ್ಮನೆ ಬರಲ್ಲ ಅದು. ಬಿಚ್ಬೋದು. ಫುಲ್ ಬಿಚ್ಕೊಂಡು ನಾವು ಬೇರೆ ಕಡೆ ತಗೊಂಡು ಹೋಗ್ಬೋದು. ಇದು ಬಂದ್ಬಿಟ್ಟು ಒಂದು ಬೆಡ್ರೂಮ್. ಈ ತರ ಲೈಟಿಂಗ್ ಆಗ್ಬೋದು. ನಾರ್ಮಲ್ ಮನೆ ತರ ಯೂಸ್ ಮಾಡ್ಬೋದು. ಏನು ಈ ರಿಸ್ಟ್ರಿಕ್ಷನ್ಸ್ ಇಲ್ಲ ನಿಮಗೆ. ಎ ಸಿನೂ ಆಗ್ಬೋದು, ಫ್ಯಾನ್ ನೋಡಿ, ಫ್ಯಾನ್ ಆಗ್ಬೋದು, ಲೈಟ್ಸ್ ಆಗ್ಬೋದು. ಆಮೇಲೆ ಬಾತ್ರೂಮಲ್ಲಿ ನೋಡಿದ್ರೆ ಇದು ವೆಟ್ ಏರಿಯಾ. ಅಲ್ಲಿ ಗೀಸರ್ನೂ ಆಗ್ಬೋದು, ವಾಲ್ ಮೌಂಟೆಡ್ ಗೀಸರ್ನೂ ಆಗ್ಬೋದು. ಇದು ಬಂದ್ಬಿಟ್ಟು ಡ್ರೈ ಏರಿಯಾ ಆಗಿಬಿಡುತ್ತೆ. ಹೌದು. ಫಾರ್ಮ್ ಹೌಸ್ ಅಲ್ಲಿ ತುಂಬಾ ಯೂಸ್ ಮಾಡ್ಬೋದು. 1000 ಸ್ಕ್ವೇರ್ ಫೀಟ್ ಮಿನಿಮಮ್ ಫ್ರಮ್ ಡೇ ಆಫ್ ಆರ್ಡರ್. ವುಡ್ ಸ್ಟಾಕ್ ಅಲ್ಲಿ ಇದ್ರೆ ವಿದಿನ್ 30 days ಹ್ಯಾಂಡ್ ಓವರ್ ಮಾಡ್ಬಿಡ್ತೀವಿ. ವುಡ್ ಇಂಪೋರ್ಟ್ ಮಾಡ್ಬೇಕಂದ್ರೆ ಮ್ಯಾಕ್ಸಿಮಮ್ 3 months ಅಲ್ಲಿ ಫುಲ್ ಹ್ಯಾಂಡ್ ಓವರ್ ಮಾಡ್ಬೋದು. ಫುಲ್ ಹ್ಯಾಂಡ್ ಓವರ್. ಎಲೆಕ್ಟ್ರಿಕ್ ಎಲ್ಲ ಇವಾಗ ಬಂದ್ಬಿಟ್ಟು ನಮ್ಮ ಹತ್ರ 2 ಆಪ್ಷನ್ಸ್ ಇದೆ. ಯು ಕ್ಯಾನ್ ಐದರ್ ಜಸ್ಟ್ ಗಿವ್ ಅಸ್ ಹೌಸ್ ಕಾಂಟ್ರಾಕ್ಟ್ ವೇರ್ ವಿ ವಿಲ್ ಗಿವ್ ಯು ದ ಸ್ಟ್ರಕ್ಚರ್. ಮೇಲೆ ವಾಟರ್ ಪ್ರೂಫಿಂಗ್ ಶೀಟ್ ಕೊಟ್ಬಿಡ್ತೀವಿ, ಡೋರ್ಸ್, ವಿಂಡೋಸ್ ಎಲ್ಲ ಕೊಟ್ಬಿಡ್ತೀವಿ. ಫೌಂಡೇಶನ್, ಎಲೆಕ್ಟ್ರಿಕಲ್, ಪ್ಲಂಬಿಂಗ್, ಪಾಲಿಶ್ ಸೆಪ್ರೇಟು. ಇಲ್ಲಾಂದ್ರೆ ನಾವು ನಮ್ಗೇನೆ ಫುಲ್ ಕಾಂಟ್ರಾಕ್ಟ್. ಇಫ್ ಯು ಗಿವ್ ಅಸ್ ದ ಫುಲ್ ಕಾಂಟ್ರಾಕ್ಟ್ ವಿ ವಿಲ್ ಟೇಕ್ ಕೇರ್ ಆಫ್ ಆಲ್ ದಿ ಆಸ್ಪೆಕ್ಟ್ಸ್. ಎಸ್, ಕಂಪ್ಲೀಟ್ A to Z. ಇವಾಗ ಲೈಟಿಂಗ್, ಬಾತ್ರೂಮ್ ಫಿಟ್ಟಿಂಗ್ ಬಂದ್ಬಿಟ್ಟು ಬೇಸ್ ಒಂದು ಆಪ್ಷನ್. ಗುಡ್ ಕ್ವಾಲಿಟಿ ಆಪ್ಷನ್ಸ್ ವಿಲ್ ಬಿ ಗಿವನ್. Over and above that, if you want something like this, like some fancy lighting, then the difference.
ಸರ್ ಓನ್ಲಿ ಆಕ್ಚುಲಿ ನೋ ಇಫ್ ಯು ಡಿಸೈನ್ ಮೇಲೆನಾ? ಡಿಸೈನ್ ಮೇಲೆ ಡಿಪೆಂಡ್ ಆಗುತ್ತೆ ಬಿಕಾಸ್ once you tell us the design, we have to see what's the wood usage and then we can give you actual costing. ಹಿಂದೆ ಡಿಸೈನ್ ಅಂತ ಏನಾದ್ರು ಇದೆಯಾ? ಇದೆ, ನಮ್ಮ ಹತ್ರ ಕ್ಯಾಟ್ಲಾಗ್ ಇದೆ. ನಾವು ವೆಬ್ಸೈಟ್ ಲಿಂಕ್ನು ಕೊಡ್ತೀನಿ ನಾನು, ಅದರಲ್ಲಿ ಆ್ಯಡ್ ಮಾಡಿಬಿಡಿ. ಅಲ್ಲಿ ಕ್ಯಾಟ್ಲಾಗ್ಸ್ ಇರುತ್ತೆ, ಏನೇನು ಆಪ್ಷನ್ಸ್ ಇದೆ. ನೀವು ನಿಮ್ಮ ಡಿಸೈನ್ ಕೊಡ್ಬೋದು ನಮಗೆ, ಏನಾದ್ರು ಡಿಸೈನ್. ನಾವು ಎಲ್ಲಿ ಸ್ವಲ್ಪ ಚೇಂಜಸ್ ಮಾಡಬೇಕಂದ್ರೆ ನಾವು ಚೇಂಜಸ್ ಮಾಡಿಕೊಂಡು ಕೊಟ್ಬಿಡ್ತೀವಿ. ಇದು ಕಿಚನ್ ಅಲ್ಲ? ಹಾಂ, ಇದು ಕಿಚನ್. ಓಪನ್ ಕಿಚನ್ ಅಥವಾ ಓಪನ್ ಕಿಚನ್ ಪ್ಲಸ್ ಡೈನಿಂಗ್ ಏರಿಯಾ ಅಲ್ಲಿ ಬರುತ್ತೆ. ಇಲ್ಲಿ ಇದು ಬರುತ್ತೆ ಅಲ್ಲ? ಇಲ್ಲಿ ಫುಲ್ ಗ್ರಾನೈಟ್ ಸಿ ಶೇಪ್ ಅಲ್ಲಿ ಫ್ರಿಡ್ಜ್ ಬರುತ್ತೆ. ಇಲ್ಲಿ ಚಿಮ್ನಿ ಅಂಡ್ ಗ್ಯಾಸ್ ಸ್ಟವ್, ಇಲ್ಲಿ ಹ್ಯಾಂಡ್ ವಾಶ್ ಬರುತ್ತೆ. ಇದು ಪಾಯಿಂಟ್ಸ್ ಎಲ್ಲ ಬಂದ್ಬಿಟ್ಟು ಮಿಕ್ಸಿ, ಗ್ರೈಂಡರ್, ಮೈಕ್ರೋವೇವ್. ಹೇಗೆ ವಾಸ್ತು ಪ್ರಕಾರ ಏನಾದ್ರು ಆ ಥರ ಏನಾದ್ರು ಇದೆಯಾ? ಏನಾದ್ರು ಅವ್ರವ್ರಿಗೆ ಹೇಗೆ ಬೇಕು ಅವ್ರವ್ರು ಹೇಗೆ ಬೇಕು ವಾಸ್ತು ಪ್ರಕಾರ ನಾವು ಸೆಟ್ ಮಾಡ್ಬೋದು. ಅದು ಏನು ರಿಸ್ಟ್ರಿಕ್ಷನ್ಸ್ ಇಲ್ಲ ಅದರಲ್ಲಿ. ಅವ್ರು ಯಾವ ತರ ಎಲ್ಲಿ ಎಂಟ್ರೆನ್ಸ್ ಬೇಕು ಇದು ಬೇಕು ಅಲ್ಲ, ನಮ್ ನಾರ್ಮಲ್ ಸಿಮೆಂಟ್ ಮನೆ ತರ ನಾವು ಎಲ್ಲ ಮಾಡ್ಬೋದು. ಏನ್ ರಿಸ್ಟ್ರಿಕ್ಷನ್ ಮಾಡ್ಕೊಡ್ತೀವಿ, ಕೊಟ್ಬಿಡ್ತೀವಿ. ಇಲ್ಲಾಂದ್ರೆ ನಿಮ್ಮ ಹತ್ರ ಡಿಸೈನರ್ ಇದ್ರೆ ನೀವು ನಮ್ಗೆ ಡಿಸೈನ್ ಕೊಡ್ಬೋದು. ನಾವು ಸ್ವಲ್ಪ ಚೇಂಜಸ್ ಬೇಕಂದ್ರೆ ನಾವು ಮಾಡ್ಕೊಂಡು ಸರ್ ಹಿಂಗ್ ಮಾಡಿಲ್ಲ, ಹಿಂಗೆ ಸ್ವಲ್ಪ ಹಿಂಗೆ ನಾವು ಮಾಡ್ಕೊಂಡು ಅಡ್ಜಸ್ಟ್. ಕೆಳಗಡೆ ಈಗ ಇಕೋ ಫ್ರೆಂಡ್ಲಿ ಇಟ್ಟಿಗೆಯಿಂದ ಏನಾದ್ರು ಒಂದು ಮನೆ ಮಾಡಿ ಫಸ್ಟ್ ಫ್ಲೋರ್ ಅಲ್ಲೂ ಆಗ್ಬೋದು. ಯು ಕ್ಯಾನ್ ಪುಟ್ ಇಟ್ ಆನ್ ಟೆರೆಸಸ್ ಆಲ್ಸೋ. ಇವಾಗ ಇಫ್ ಯು ಪುಟ್ ಇಟ್ ಆನ್ ಟೆರೆಸಸ್, ಅಡ್ವಾಂಟೇಜ್ ಏನಂದ್ರೆ ನಿಮ್ಗೆ ಗವರ್ಮೆಂಟ್ ಪರ್ಮಿಷನ್ ಬೇಕಂಗಿಲ್ಲ. ಯಾಕಂದ್ರೆ ಇದು ಬಂದ್ಬಿಟ್ಟು ಟೆಂಪ್ರರಿ ಸ್ಟ್ರಕ್ಚರ್ ಒಳಗಡೆ ಬರುತ್ತೆ. ಯು ಡೋಂಟ್ ನೀಡ್ ಟು ಟೇಕ್ ಎನಿ ಕೈಂಡ್ ಆಫ್ ಗವರ್ಮೆಂಟ್ ಅಪ್ರೂವಲ್ಸ್. ಬಿಕಾಸ್ ಆಫ್ಟರ್ 2-3 years if they come and tell you can't have this, we can remove and take it somewhere else and install it. ಹೌದು. ಇದು ಮೇಲೆ ಫಸ್ಟ್ ಬಂದ್ಬಿಟ್ಟು ನಾವು ವುಡ್ ಹಾಕ್ಬಿಡ್ತೀವಿ. ಅದಾದ್ಮೇಲೆ ತಾರ್ ಶೀಟ್ ಹಾಕ್ತಿವಿ. ಅದ್ಮೇಲೆ ಆಸ್ಫಾಲ್ಟ್ ಶಿಂಗಲ್ಸ್ ಅಂತ ಅಮೆರಿಕಾ ಇಲ್ಲಾಂದ್ರೆ ಕೆನಡಾ ಇಂದ ಬರುತ್ತೆ, ಅದು ಫುಲ್ ಹಾಕ್ಬಿಡ್ತೀವಿ. ಅದು ಲೈಫ್ ಬಂದ್ಬಿಟ್ಟು 50 years. ಹೌದು ಹೌದು, ಏನಾಗಲ್ಲ ಅದಕ್ಕೆ. ರೈನ್ ಸ್ಟಾರ್ಮ್ ಏನಾಗಲ್ಲ. ಇದೇ ಬಂದ್ಬಿಟ್ಟು ಆಸ್ಫಾಲ್ಟ್ ಶಿಂಗಲ್ಸ್ ಅಂತ, ಯಾವ್ದು ನಮ್ ವುಡ್ ಹಾಕೊಂಡು ತಾರ್ ಶೀಟ್ ಹಾಕೊಂಡು ಇದ್ರ ಮೇಲೆ ಹಾಕ್ತಿವಿ. ಕಾನ್ಸಕ್ಕೆ ಮ್ಯಾಂಗ್ಳೂರ್ ಟೈಲ್ಸ್ ತರ ಇರುತ್ತೆ. ಇದು ಬಂದ್ಬಿಟ್ಟು ಅಮೆರಿಕಾ ಇಂದ ಕ್ಯಾನಡಾ ಇಂದ ಇಂಪೋರ್ಟ್ ಮಾಡ್ಕೊಂಡು ನಾವು ಹಾಕ್ತೀವಿ. 12 ಬೇರೆ ಬೇರೆ ಕಲರ್ಸ್ ಅಲ್ಲಿ ಬರುತ್ತೆ. ನಾವು 12 ಬೇರೆ ಕಲರ್ಸ್ ಇಂದ ಚೂಸ್ ಮಾಡ್ಬೋದು. 50 years ಗ್ಯಾರಂಟಿ ಇದೆ ಇದ್ರಲ್ಲಿ, ಏನಾಗಲ್ಲ ಅದಕ್ಕೆ. ಎಲೆಕ್ಟ್ರಿಸಿಟಿದು ನಾರ್ಮಲ್ ತರ. ಹಾಂ, ಈ ಏರಿಯಾ ಎಕ್ಸ್ಟೆನ್ಷನ್. ಇದು ಗ್ಲಾಸು, ಇದು ವುಡ್ ಅಂಡ್ ಗ್ಲಾಸ್ ಕನೆಕ್ಷನ್ ತರ. ರೂಫಲ್ಲಿ ವುಡ್ಡು. ಇದು ಬಂದ್ಬಿಟ್ಟು ಯುಟಿಲಿಟಿ ರೂಮು. ಇದರಲ್ಲಿ ನೀವು ವಾಷಿಂಗ್ ಮೆಷಿನು, ಡ್ರೈಯರ್ ಹಾಕ್ತಾ ಇದ್ರೆ ಶೆಲ್ಸ್ ಇದೆ. ನಿಮ್ ಏನಾದ್ರು ಐಟಮ್ಸ್ ಎಲ್ಲ ಇಟ್ಕೊಳ್ಬೇಕಂದ್ರೆ ಅದು ಸ್ವಲ್ಪ ಸ್ಪೆಷಲ್ ಕ್ಲೈಂಟ್ಸ್ಗೆ ಡಿಮಾಂಡ್ ಮಾಡಿದ್ರೆ ನಾವು ರೆಡಿ ಮಾಡ್ಕೊಂಡು ಕೊಡ್ತೀವಿ. ಹೌದೌದು. ಇದು ಬಂದ್ಬಿಟ್ಟು ಬೆಡ್ರೂಮ್, ಸೆಕೆಂಡ್ ಬೆಡ್ರೂಮು. ಇಲ್ಲಿನೂ ಫ್ಯಾನು, ಈ ಥರ ಲೈಟಿಂಗ್ ಸಿಸ್ಟಮು. ಇದು ಬಂದ್ಬಿಟ್ಟು ಲೈಟಿಂಗೆ, ಲೈಟ್ಸು ಇನ್ನು ಫಿನಿಶಿಂಗ್ ಸ್ಟೇಜಲ್ಲಿ ಇದೆ. ಅಲ್ಲ ಲೈಟ್ ಫಿಟ್ಟಿಂಗ್ಸ್ ಇದು. ಲೈಟ್ ಬರುತ್ತೆ, ಈ ಕೆಳಗಡೆ ಲೈಟ್ ಬರುತ್ತೆ. ಮೇಲೆ ಬಂದ್ಬಿಟ್ಟು ಈ ಥರ ಸ್ಪಾಟ್ ಲೈಟ್ಸ್ ಹಾಕಿದ್ದಾರೆ. ಆಮೇಲೆ ಇದು ಬಂದ್ಬಿಟ್ಟು ಬಾತ್ರೂಮು. ಮೇಲೇನು ಈ ಥರ ಲೈಟ್ಸ್ ಬರುತ್ತೆ, ನೋಡಿದ್ರೆ ನೀವು ರಿಫ್ಲೆಕ್ಷನ್ ಲೈಟ್ಸ್ ಥರ. ಇದು ಬಂದ್ಬಿಟ್ಟು ಇನ್ನೊಂದು ಬಾತ್ರೂಮು. ತಿರ್ಗಾ ಹೌದು ಸೇಮ್. ಇದು ಗ್ಲಾಸ್ ಪಾರ್ಟಿಷನ್ನು. ಮೇಲೆ ಗೀಸರ್ ಹಾಕ್ಬೋದು. ಆಮೇಲೆ ಕಮೋಡು, ಹ್ಯಾಂಡ್ ವಾಶ್. ಅದೇ ತರ ಲೈಟಿಂಗು ಆ ರೂಮಲ್ಲಿ ಇರುತ್ತೆ. ಹೌದು ಹೌದು ಹೌದು, ಅದರಲ್ಲಿ ಲೈಟಿಂಗ್ ಬರುತ್ತೆ. ಹೌದು ಸರ್, ಇನ್ನೊಂದು 2 ದಿವಸ ಕೆಲಸ ಇದೆ.
ಪಾಲಿಶಿಂಗ್ ಆಗಿದೆ, ಫ್ಲೋರ್ ಪಾಲಿಶಿಂಗ್ ಬ್ಯಾಲೆನ್ಸ್ ಇದೆ. ಅದಾದಮೇಲೆ ಫರ್ನಿಚರ್ ಫಿಟ್ಟಿಂಗ್ಸು, ಕಿಚನಲ್ಲಿ ಫಿಟ್ಟಿಂಗ್ಸು ಇನ್ನೇನು ಇಲ್ಲ. ಇಲ್ಲ. ಅಲ್ಲಿ ವಾಲ್ಸಲ್ಲಿ, ಸೀಲಿಂಗಲ್ಲಿ ಎಲ್ಲ ಫುಲ್ ಪಾಲಿಶ್ ಆಗಿದೆ. ಒಳಗಡೆ ನ್ಯಾಚುರಲ್ ಕಲರ್ಸು, ನಾರ್ಮಲ್ ವುಡ್ ಕಲರ್. ಇದೆಲ್ಲ ನಾಟ್ಸು, ನ್ಯಾಚುರಲ್ ವುಡ್ಡಲ್ಲಿ ಬರುತ್ತೆ, ನಾಟ್ಸ್ ಹೇಳ್ತಾರೆ. ಅದು ನ್ಯಾಚುರಲ್ ಪ್ರಾಪರ್ಟಿಯಲ್ಲಿ ಇರುತ್ತೆ. ಹಂಗೇನೆ ಬೇಕಾದ್ರೆ ನೀವು ಇದನ್ನ ಫಿನಿಶಿಂಗ್ ಮಾಡಿ ಕೊಡ್ತೀರಾ? ಯಾವುದು? ಇದೆಲ್ಲ ತಗ್ಸ್ಕೊಂಡಿಲ್ಲ. ಇಲ್ಲ. ಇದು ನ್ಯಾಚುರಲ್ ಆಗಿ ಇರುತ್ತೆ ವುಡ್ಡಲ್ಲಿ. ಅದು ನ್ಯಾಚುರಲ್ ಲುಕ್ ವುಡ್ದು. ಖುಷಿ ಆಯ್ತು ನೋಡಿ. ಹೌದು ಸರ್. ಫ್ರೆಂಡ್ಸ್ಗಳಿಗೆ ರೆಫರ್ ಮಾಡ್ತೀವಿ. ಮಾಡಿ ಪ್ಲೀಸ್. ನೀವು ಎಲ್ಲಿ ಬೇಕಾದ್ರೂ ಮಾಡ್ತೀವಿ. ಎಲ್ಲಿ ಇಂಡಿಯಲ್ಲಿ ಎಲ್ಲಿ ಬೇಕು, ಇಂಡಿಯಾ ಆಚೆಯಲ್ಲಿ ಎಲ್ಲಿ ಬೇಕು, ನಾವೆಲ್ಲ ಅಲ್ಲ. ಇವಾಗ ಲಕ್ಷದ್ವೀಪ್ ಅಲ್ಲಿ ಮಾಡ್ತಾ ಇದ್ದೀವಿ. ಲಕ್ಷದ್ವೀಪ್ ಎಲ್ಲ ಪ್ರಾಜೆಕ್ಟ್ಸ್ ನಡೀತಾ ಇದ್ದಾವೆ. ಓಕೆ, ತುಂಬಾ ಖುಷಿ ಆಯ್ತು ಇದು ನೋಡಿ. ನಿಮ್ಗೆ ಬೇಕಾದ್ರೆ ಉಳ್ದವ್ರು ನೋಡಿ ಮಾಡಿ. ಆದಿತ್ಯ ಅವರು ಇದ್ದಾರೆ, ಅವ್ರ ಜೊತೆ ಸಂಪರ್ಕ ಮಾಡಿ. ನಿಮಗೆ ಹೇಗೆ ಬೇಕು, ಫಾರ್ಮ್ ಹೌಸಲ್ಲಿ ಅಥವಾ ನಿಮ್ಮ ಮನೆಗಳ ಮೇಲೆ ಬೇಕಾದ್ರೆ ಈ ಥರ ಮಾಡಿದರೆ ಒಂಥರ ಡಿಫ್ರೆಂಟ್, ಒಂಥರ ಅಲ್ವಾ? ಹೌದು. ಬಹಳ ಒಂದು ಫುಲ್ ನ್ಯಾಚುರಲ್ ಅಥವಾ ಏನೋ ಒಂದು ಬೇರೆ ರೀತಿ ನಮಗೆ ಮನೆ ಅದು.